ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ, ದಟ್ ಈಸ್ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಕಾಮತ್ ಟೀ, ಹಾಗೆಯೇ ನಿಮ್ಗೆ ಗೊತ್ತಿದೆ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ವೀಕ್ಷಕರೇ, ಅಡುಗೆ ಮನೆಯಲ್ಲಿ ನಾವು ಏನ್ ಬೇಕಾದ್ರೂ ತಯಾರಿಸಿದ್ರು ಕೂಡ ಅದರಲ್ಲಿ ಹೊಸತಾದಂತಹ ರುಚಿ ಬರಬೇಕಾದ್ರೆ ಪ್ರತಿನಿತ್ಯ ಅಡುಗೆಯಲ್ಲಿ ಏನಾದ್ರೂ ಬದಲಾವಣೆ ಇರಬೇಕಾಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಗೆಸ್ಟ್ಗಳು ಬಂದವರು ಬರ್ತಾ ಇರ್ಬೋದು, ಅಥವಾ ಏನಾದ್ರೂ ಅಡುಗೆಯಲ್ಲಿ ಸ್ಪೆಷಾಲಿಟಿ ಮಾಡ್ತಾ ಇರ್ಬೋದು, ಬಟ್ ರುಚಿ ಅಂತೂ ಯಾವಾಗ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಲವ್ ಎಟ್ ಫಸ್ಟ್ ಬೈಟ್ ಅಂತ ಹೇಳಿ. ಎಸ್, ಅಫ್ಕೋರ್ಸ್. ಅದ್ರ ಜೊತೆಗೆ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಿಚನ್ಗೆ. ಆ್ಯಂಡ್ ಅಡಿಗೆ ಮನೆ ನಮ್ದು, ಹೊಸ ರುಚಿ ಇವತ್ತು ನಿಮ್ದು. ಸೊ ಏನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಮಾವಿನ ಹಣ್ಣಿನ ಸಾಸ್ಮೆ. ಮಾವಿನ ಹಣ್ಣಿನ ಸಾಸ್ಮೆ. ಸಾಸ್ಮೆ ಹಾಗಂತ ಹೇಳಿದ್ರೆ ಅದೊಂದು ಮಾವಿನ ಹಣ್ಣಿಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ, ತೆಂಗಿನಕಾಯಿ ಎಲ್ಲ ತುರಿದು ಅದನ್ನೆಲ್ಲ ರುಬ್ಬಿ ಅದು ಮಿಕ್ಸ್ ಮಾಡಿ ಮಾಡುದು. ಓಕೆ. ಸೊ ಇದು ಸ್ವಲ್ಪ ನಾವಿಲ್ಲಿ ಉಪ್ಪು ಮುಂಚೆ ಎಲ್ಲ ಅಂತ ಹೇಳ್ತಾರೆ, ಆ ತರನ ಸ್ವಲ್ಪ ಸ್ವೀಟ್ ಹಾಕ್ಬೇಕು. ಸ್ವೀಟ್ ಹಾಕ್ಬೇಕು. ಇನ್ನೊಂದು ರೆಸಿಪಿ, ಇನ್ನೊಂದು ಮಾವಿನ ಕಾಯಿದು ಅಪ್ಪೆ ಹೊಳಿ ಮಾಡ್ತಾರೆ, ಅದು ಕುಡಿಯುವುದು ನೀರು ತರ ಮಾಡಿ. ಓಕೆ. ಸೊ ಒಂದು ಮಾವಿನಕಾಯಿ, ಒಂದು ಮಾವಿನ ಹಣ್ಣು. ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ನಮ್ ಸೀಸನ್ಗೋಸ್ಕರ ಸೀಸನ್ಗೆ ಆಪ್ಟ್ ಆಗುವಂತಹ ರೆಸಿಪಿ ಅಲ್ವಾ? ಎಸ್, ಬನ್ನಿ ನಮ್ಮ ಅಡಿಗೆ ಮನೆಗೆ. ಎಸ್, ಓಕೆ ಮೇಡಮ್. ಸೊ ಫಸ್ಟ್ಗೆ ಮಾವಿನ ಹಣ್ಣ, ಮಾವಿನಕಾಯ? ಫಸ್ಟಿಗೆ ಇದು ಮಾವಿನ ಹಣ್ಣಿದು ಓಕೆ ಸಾಸ್ಮೆ ಮಾಡುದು. ಅದಕ್ಕೆ ಈಗ ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಬೇಕಾಗುತ್ತಾ? ಮತ್ತೆ ಒಂದು ಸ್ಪೂನ್ ಬೇಕು. ಓಕೆ, ತಗೊಳ್ಳಿ. ಎಸ್, ಈಗ ತುರಿದ ತೆಂಗಿನಕಾಯಿ ಹಾಕ್ತೇನೆ. ಓಕೆ. ಸೊ ಎರಡು ಮಾವಿನ ಹಣ್ಣಿಗೆ ಎಷ್ಟು ತೆಂಗಿನಕಾಯಿ? ಎಷ್ಟು ಹಾಕ್ಬೋದು? ಓಕೆ ಓಕೆ. ಹಸಿ ಸಾಸ್ಮೆ ಇದು. ಸಾಸ್ಮೆ. ನೀವು ಸಾಸ್ಮೆ ಅಂತ ಹೇಳುದು ಇದಕ್ಕ? ಹಸಿ ಹಾಕುದು. ಓಕೆ ಓಕೆ ಓಕೆ. ಮತ್ತೆ ಮೇಲೆ ಒಗ್ಗರಣೆ ಹಾಕಬಹುದು. ಸರಿ, ಓಕೆ. ಮೆಣಸು ಹಾಕ್ತೇನೆ. ಓಕೆ. ಖಾರ ಮಾಡಬಹುದು, ಎಂತ ಅಂದ್ರೆ ಸ್ವೀಟು ಖಾರ ಆದ್ರೆ ಒಳ್ಳೆಯದು. ಆಕ್ಚುಲಿ ಮಾವಿನ ಹಣ್ಣು ಸಿಹಿ ಇರುತ್ತೆ, ಪ್ಲಸ್ ಅಗೈನ್ ನಾವು ಸಿಹಿ ಹಾಕ್ತೇವೆ, ಅದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ. ಕರೆಕ್ಟ್ ಕರೆಕ್ಟ್. ಇದಕ್ಕೆ ನೀರೇನಾದ್ರೂ ಬೇಕಾ? ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕ್ಬೇಕಾ? ತುಂಬಾ ನೀರು ಬೇಡ, ಸ್ವಲ್ಪ ಹಾಕಿ. ಓಕೆ. ಸೊ ಒಂಥರ ಚಟ್ನಿ ತರ ಆಗುತ್ತೆ ಇದು. ಚಟ್ನಿ ತರ ಆಗ್ತದೆ. ಓಕೆ. ಸಾಸಿವೆ ಹಸಿ ಉಂಟಲ್ಲ, ಸ್ವಲ್ಪ ಸ್ಮೆಲ್ ಬರ್ತದೆ ಈಗ. ಹೌದು. ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಹಾಕ್ಲಿಯಾ? ಸ್ವಲ್ಪ. ಓಕೆ. ಸೊ ಇದೆಲ್ಲ ನಂಗೆ ಅನಿಸುತ್ತೆ ಇಟ್ಸ್ ಊಟಕ್ಕೆ ಅಲ್ವಾ? ಊಟಕ್ಕೆ ಸೂಪರ್ ಆಗಿರ್ಬೋದು. ಓಕೆ, ನೆಕ್ಸ್ಟ್. ಈಗ ಮಾವಿನ ಹಣ್ಣು ಸಿಪ್ಪಿ ತೆಗೆದು. ಸೊ ಯಾವುದೇ ಮಾವಿನ ಹಣ್ಣು ಆಗುತ್ತೆ? ಹುಳಿ ಮಾವಿನ ಹಣ್ಣು ಆದ್ರೆ ಒಳ್ಳೇದು. ಹುಳಿ ಮಾವಿನ ಹಣ್ಣು. ಓಕೆ ಓಕೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಮಾಡ್ಬೋದು. ಸಣ್ಣ ಬರ್ತದೆ ಹುಳಿ ಮಾವಿನ ಹಣ್ಣು, ಸಣ್ಣ. ಹೌದು 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 ಹೌದು. ಅದು ಒಳ್ಳೆ ಇರ್ತದೆ.
ಇದನ್ನು ಹಿಂಡಿ ಹಾಕೋದು, ಅದು ಕೈಯಿಂದನೇ ಮಾಡೋ ಕೆಲಸ, ಮತ್ತೆ ಸ್ಪೂನ್ ಕರೆಕ್ಟ್ ಹೌದು. ಸೊ ನಾವೆಲ್ಲ ಮಾಡುವಾಗ ಇದು ಉಪ್ಪು ಮುಂಚೆ ಅಂತ ಹೇಳ್ತೇವೆ. ಸೊ ಸರಿ ಉಪ್ಪು ಖಾರ ಅದೆಲ್ಲ ಹಾಕಿ ಎಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳೋದು. ಸೊ ಈ ತರ ನೀರು ಸ್ಕ್ವೀಸ್ ಮಾಡೋದಲ್ವಾ? ಮತ್ತೆ ಇದು ಸೈಡ್ಗೆ ಹಾಕಬೇಕು. ಓಕೆ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಈ ನೀರು ಅದಕ್ಕೆ ಹಾಕಬೇಕು. ಅದರ ನೀರು ಹಾಕಬೇಕು. ಆಗ ಎಲ್ಲ ಅದರಲ್ಲಿರುವಂತಹ ನೀರಿನ ಅಂಶ, ಹುಳಿ ಎಲ್ಲವೂ ಸಿಗುತ್ತೆ. ಸಿಪ್ಪೆನೂ ಹಾಕೋದು? ಸಿಪ್ಪೆ ಹಾಕೋದು. ಸಿಪ್ಪೆ ಇಲ್ಲ. ಓಕೆ. ಕೆಲವೊಂದು ಸಿಪ್ಪೆ ತಿನ್ನುವ ತರ ಇರುತ್ತೆ, ಕಹಿ ಇರಲ್ಲ. ಸ್ವೀಟ್ ಹಣ್ಣಲ್ಲಿ ತಿನ್ಬಹುದು. ಇದು ತಿನ್ಬಹುದು, ಒಳ್ಳೆ ಹಣ್ಣು ಅನಿಸ್ತದೆ. ಓಕೆ ಓಕೆ ಎಸ್, ಕೊಡಿ. ಇನ್ನು ಉಪ್ಪು. ಉಪ್ಪು, ಆಮೇಲೆ ಬೆಲ್ಲ ಹಾಕ್ತೀನಿ. ಬೆಲ್ಲದು ಪಾಕನ ಅದೇನು? ಬೆಲ್ಲದ ನೀರು. ಬೆಲ್ಲದ ನೀರು. ಗಟ್ಟಿ ಬೆಲ್ಲ ಅಲ್ಲ, ನೀರು ಬೆಲ್ಲ. ಗಟ್ಟಿ ಬೆಲ್ಲ ಹಾಕ್ಬಹುದು, ಇದು ನೀರು ಬೆಲ್ಲ ಇತ್ತಲ್ಲ. ಓಕೆ. ಅಂದ್ರೆ ಹಣ್ಣು ಸ್ವೀಟ್ ಉಂಟೇನೋ ಗೊತ್ತಿಲ್ಲ, ನಾನು ಸ್ವಲ್ಪ ಹಾಕ್ತೇನೆ. ಓಕೆ ಓಕೆ. ಹೀಗೆ ನೋಡುವಾಗ ಜೇನುತುಪ್ಪ ತರ ಕಾಣುತ್ತೆ. ಅದು ಬೆಲ್ಲ ತಂದು ಮನೇಲೆ ಕಾಯಿಸಿ ಮಾಡಿಟ್ಟಿದ್ದು. ಓಕೆ ಓಕೆ. ಇದು ಒಗ್ಗರಣೆಗೆ ಒಂದು ರೆಡಿ. ಒಗ್ಗರಣೆ ಇಡುದಾ? ಎಣ್ಣೆ ಹಾಕ್ಲಿಯಾ? ಎಣ್ಣೆ ಹಾಕಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಬಿಸಿಯಾಗಿರ್ಬೋದು. ಓಕೆ. ಸಾಸಿವೆ, ಸಾಸಿವೆಯಲ್ಲೇ ಒಗ್ಗರಣೆನಾ? ಸಾಸಿವೆ ಒಗ್ಗರಣೆ, ಉದ್ದಿನ ಬೇಳೆ. ಓಕೆ. ಸೊ ಇದು ಒಗ್ಗರಣೆ ಹಾಕಿದ್ರೆ ಫಿನಿಶ್. ಓಕೆ, ಬಂದ್ ಮಾಡಿ. ಸಾಕಾ? ಓಕೆ, ಡನ್. ಹಾಕ್ತೇನೆ. ಓಕೆ, ಸೂಪರ್. ಸೊ ಮಿಕ್ಸ್ ಮಾಡಿದ್ರೆ ರೆಡಿ. ಓಕೆ. ರೆಡಿ ಮಾವಿನ ಹಣ್ಣಿನ ಸಾಸಿವೆ. ಇಷ್ಟು ಫಾಸ್ಟ್ ಆಗಿ ರೆಡಿ ಐತಲ್ವಾ? ಸೊ ಆ ಕಡೆ ಸಂತೋಷ್ ರೈಸ್ ಮಿಲ್ಸ್ ಅವರ ಊಟ ಎಲ್ಲ ರೆಡಿ ಇದ್ರೆ ಸಖತ್ತಾಗಿರುತ್ತೆ. ಎಸ್, ಓಕೆ ವೀಕ್ಷಕರೇ, ಮಾವಿನ ಹಣ್ಣಿನ ಸಾಸ್ಮೆ. ಸೊ ಸೂಪರ್ ಆಗಿ ಚಟ್ನಿ, ಅದರ ಜೊತೆಗೆ ಖಾರ, ಸಿಹಿ, ಉಪ್ಪು, ಹುಳಿ ಎಲ್ಲಾನು ಇದರಲ್ಲಿ ಇದ್ದ ಹಾಗೆ ಕಾಣುತ್ತೆ. ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ. ಬಟ್ ಫಾಸ್ಟ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಮಾವಿನ ಹಣ್ಣಿನ ಸಾಸ್ಮೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತೆಂಗಿನ ತುರಿಗೆ, 1 ಚಮಚದಷ್ಟು ಸಾಸಿವೆ, ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸುಲಿದು ರುಬ್ಬಿದ ಮಸಾಲೆಗೆ ಕಿವುಚಿ ಹಾಕಿ, ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚಿ ಹಿಂಡಿ ರಸವನ್ನು ಮಸಾಲೆಗೆ ಸೇರಿಸಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಕಲಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಮಸಾಲೆಗೆ ಸೇರಿಸಿ. ಈಗ ರುಚಿಕರ ಮಾವಿನ ಹಣ್ಣಿನ ಸಾಸ್ಮೆ ಸವಿಯಲು ಸಿದ್ಧ. ವೀಕ್ಷಕರೇ, ಮಾವಿನ ಹಣ್ಣಿನ ರೆಸಿಪಿ ರೆಡಿ ಆಯಿತು. ಈಗ ಮಾವಿನ ಕಾಯಿಯ ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ಏನ್ ರೆಸಿಪಿ, ಯಾವ ರೀತಿ ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಬೇಕು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಎಲ್ಲರ ಮನೆಯಲ್ಲೂ ಕೂಡ ಬಾಯ್ಲ್ಡ್ ರೈಸ್ ಅಲ್ಲಿ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಯಾಕಂತ ಹೇಳಿದ್ರೆ ಪ್ಯೂರ್ ಇದೆ, ಅದರ ಜೊತೆಗೆ ತುಂಬಾ ಸ್ಟಾಮಿನಾನು ಕೊಡುತ್ತೆ, ಹೆಲ್ದಿನೂ ಇದೆ. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಅಂಡ್ ಅನ್ನದ ಜೊತೆ ಏನಾದ್ರೂ ಸಾಂಬಾರ್ ಪದಾರ್ಥ ಏನಾದ್ರೂ ಮಾಡಬೇಕಾದ್ರೆ ಮಸಾಲ ಬೇಕು. ಸೊ ಮಸಾಲಾದ ಫಸ್ಟ್ ಚಾಯ್ಸ್ ಆಗಿರುತ್ತೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. 40 ವರ್ಷಗಳ ಇತಿಹಾಸ ಇಟ್ಕೊಂಡು ಎಲ್ಲರ ಮನದಲ್ಲೂ ಕೂಡ ಗೆದ್ದಿರುವಂತಹ ಮಸಾಲೆಗಳ ರಾಜ ಅಂತ ಹೇಳ್ಬೋದು. ದಟ್ ಈಸ್ ಅರುಣಾದವರ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್
ಮಸಾಲೆ. ಎಸ್, ಅದರ ಜೊತೆಗೆ ಉಳಿದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ ಮತ್ತು ಲಲಿತಾ ಜ್ಯುವೆಲರ್ಸ್ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಎಸ್ ವೀಕ್ಷಕರೇ, ಮಾವಿನಕಾಯಿಯ ರೆಸಿಪಿ ಈಗ ಬನ್ನಿ. ಸೊ ಎಸ್ ಮ್ಯಾಮ್, ಸೊ ಮಾವಿನಕಾಯಿಯ ಏನ್ ಮಾಡ್ತಾ ಇರೋದು ನೀವು? ಅಪ್ಪಿ ಹುಳಿ ಅಂತ ಮಾಡೋದು. ಅಪ್ಪಿ ಹುಳಿ ಮಾಡೋದು ಮತ್ತೆ ಮಿಕ್ಸಿ ಜಾರ್ ಕೊಡಿ. ಓಕೆ, ಸೊ ಇದು ಏನು ಡ್ರಿಂಕ್ ಒಂದು ತೆಳುವ ನೀರ್ ತರ ಕುಡಿಯುವುದು, ಕುಡಿಲಿಕ್ಕೆ. ಓಕೆ, ಎಸ್. ಸೊ ಒಂದು ಜ್ಯೂಸ್ ತರ ಇದು ಹಾಗಾದ್ರೆ. ಓಕೆ, ಊಟ ಮಾಡ್ಬೇಕಿದ್ರೆಲ್ಲ ಕುಡಿತಾರಲ್ಲ ಅದು. ಹಾ ಹಾ ಹಾ. ಈಗ ಫಾರ್ ಎಕ್ಸಾಂಪಲ್ ಮಜ್ಜಿಗೆ ಆ ತರ ಇದ್ರ ಬದಲಿಗೆ ಇದು. ಓಕೆ, ಮಾವಿನಕಾಯಿ. ಮಾವಿನಕಾಯಿ ಯಾವುದೇ ಕಾಯಿ ಆಗುತ್ತೆ. ಯಾವ ಕಾಯಿ? ಹುಳಿ ಕಾಯಿ ಆದ್ರೆ ಒಳ್ಳೇದು. ಹುಳಿ ಇದ್ರೆ ಒಳ್ಳೇದು. ಓಕೆ, ಮೆಣಸು ಹಾಕ್ತೇನೆ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋದು. ಓಕೆ. ಈ ಮೆಣಸ್ಕಿಂತ ಮತ್ತೆ ಊರೆಲ್ಲ ಸಣ್ಣದೊಂದು ಜೀರಿಗೆ ಮೆಣಸು ಅದಾದ್ರೆ ಮತ್ತೆ ಒಳ್ಳೇದು. ಹಾ ಹಾ ಹಾ. ಸ್ವಲ್ಪ ಈ ಹುಳಿ ಜೊತೆ ಖಾರ ಖಡಕ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ. ಸಾಕಾ? ಇಷ್ಟೇನಾ? ನೀರು ಹಾಕ್ಲಿಕ್ಕಿದ್ಯಾ? ನೀರು ಸ್ವಲ್ಪ ಹಾಕಿ ಸಾಕು ಬಿಡಿ, ಮತ್ತೆ ಬೇಕಿದ್ರೆ ಹಾಕಿ. ಓಕೆ. ಓಕೆ, ತಗೊಳ್ಳಿ. ಒಂದು ಬೌಲ್ ಬೇಕು. ಸೊ ಇದನ್ನು ಫಸ್ಟ್ ಗ್ರೈಂಡ್ ಮಾಡೋದು. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಹಾಕುದಾ? ಹಾಕ್ಲಿಯಾ? ನೀರು ಹಾಕಿ, ಜಾಸ್ತಿ ಹಾಕಿ. ಸಾಕು ಬೇಡ. ಸಾಕಲ್ಲ? ಈಗ ಇದಕ್ಕೆ ಜಾಸ್ತಿ. ಓಕೆ, ಸೋಸುದು ಅಂದ್ರೆ ನೀರೇ ಸಿಗಬೇಕು ಜಾಸ್ತಿ. ನೀರೇ ಸಿಗಬೇಕು. ಓಕೆ, ಓಕೆ. ಮತ್ತೆ ಸ್ವಲ್ಪ ನೀರು ಹಾಕಿ. ಹಾಕ್ಲಿಯಾ? ಅದ್ರಲ್ಲಿ ಇನ್ನೂ ಸಿಗುತ್ತೆ ಅಲ್ವಾ? ಓಕೆ, ಇದಾಯ್ತಲ್ವಾ? ಓಕೆ, ನೆಕ್ಸ್ಟ್ ರೆಡಿ ಮಾಡಿ. ಒಗ್ಗರಣೆಯಾ? ಸೊ ಗ್ಯಾಸ್ ಹಚ್ಚಲಲ್ಲ? ಎಸ್, ಹಾಕ್ತೇನೆ ಎಣ್ಣೆ. ಸೊ ಇದು ಒಂದು ಮಜ್ಜಿಗೆ ತರದೇ ಒಂಥರ ಫ್ಲೇವರ್ ಬರ್ಬೋದು. ತುಂಬಾ ಹುಳಿ ಇದ್ರೆ ಬೆಲ್ಲ ಹಾಕೊಳ್ಬಹುದು. ಓಕೆ ಓಕೆ. ಉಪ್ಪು ಹಾಕ್ತೇನೆ ಸ್ವಲ್ಪ, ಸ್ವಲ್ಪ ಹಿಂಗು. ಓಕೆ, ಅದ್ ಮಾತ್ರ ಕಲರ್ ಮಾತ್ರ ಬಹಳ ಚೆನ್ನಾಗಿ ಕಾಣುತ್ತೆ. ಲೈಕ್ ಪಿಸ್ತಾ ಕಲರ್ ಬಂದು ಬಹಳ ಚೆನ್ನಾಗಿದೆ. ಸಾಸಿವೆ. ಸೊ ಈ ಡ್ರಿಂಕಿಗೂ ಒಂದು ಒಗ್ಗರಣೆ. ಜೀರಿಗೆ. ಓಕೆ. ಕೆಂಪು ಮೆಣಸು. ಓಕೆ. ಇದಿಷ್ಟರ ಒಗ್ಗರಣೆ ಹಾಕೋದು. ಓಕೆ, ಸಾಕಾ? ಓಕೆ, ಡನ್. ಈಗ ಹಾಕ್ತಾ ಇದಕ್ಕೆ. ಆಯ್ತಾ? ಆಯ್ತು. ಎಸ್, ಓಕೆ. ಸೊ ಇದು ಶೆಕೆಗಾಲಕ್ಕೂ ಬಹಳ ಉತ್ತಮ ಅಲ್ವಾ? ಹೌದು. ಮತ್ತೆ ಇದು ಸೀಸನ್ ಅಲ್ಲ, ಯಾವ ಟೈಮ್ಗೆ ಯಾವ ಸೀಸನ್ ಬರ್ತದೆ ಅದನ್ನ ಕರೆಕ್ಟ್ ಕುಡಿದ್ರೆ ಒಳ್ಳೇದು. ಆಯ್ತಲ್ವಾ? ಮಾವಿನಕಾಯಿಂದ ಅಪ್ಪೆ ಹುಳಿ ರೆಡಿ ಅಲ್ವಾ? ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ವೀಕ್ಷಕರೇ, ಮಾವಿನಕಾಯಿಯ ಅಪ್ಪಿ ಹುಳಿ ಅಂತ ಹೇಳಿದ್ರು. ಸೊ ಮಜ್ಜಿಗೆ ತರಾನೇ ಚೆನ್ನಾಗಿರ್ಬೋದು, ಹುಳಿ ಖಾರ ಎಲ್ಲ ಬಂದು. ಟೇಸ್ಟ್ ಆಮೇಲೆ ಹೇಳ್ತೇನೆ, ಬಟ್ ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಂಡು ಬನ್ನಿ. ಮಾವಿನಕಾಯಿಯ ಅಪ್ಪೆ ಹುಳಿ ತಯಾರಿಸುವ ವಿಧಾನ. ಮೊದಲು ಮಾವಿನಕಾಯಿಗೆ 1-2 ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ತೆಳು ಮಾಡಿ ಸೋಸಿಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಪುಡಿ ಹಾಕಿ ಕಲಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಾಯಲ್ಲಿ ನೀರೂರಿಸುವ ಮಾವಿನಕಾಯಿಯ ಅಪ್ಪೆ ಹುಳಿ ರೆಡಿ. ಓಕೆ ಮೇಡಮ್, ಸೊ ಮಾವಿನ ಹಣ್ಣು ಮಾವಿನಕಾಯಿ ಎರಡನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂಥ ರೆಸಿಪೀಸ್ಗಳು ರೆಡಿ ಇದೆ. ಟೇಸ್ಟ್ ನೋಡುವ ಅಲ್ವಾ? ಸೊ ಫಸ್ಟ್ ಮಾವಿನ ಹಣ್ಣಿನ ಸಾಸ್ಮೆ. ಓಕೆ, ವಾವ್. ಸೊ ಉಪ್ಪು, ಹುಳಿ, ಖಾರ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಹಳ ಚೆನ್ನಾಗಿದೆ. ಆಹಾ,
ಖಾರ ಸ್ವಲ್ಪ ಹಸಿ ಇದೆ. ಕರೆಕ್ಟ್. ಸಾಸಿವೆ ಹಸಿ ಇದ್ರೂ ಕೂಡ ಮಾವಿನ ಹಣ್ಣು, ಖಾರ, ಹುಳಿ ಬಹಳ ಚೆನ್ನಾಗಿರೋ ಟೇಸ್ಟ್. ವಂಡರ್ಫುಲ್ ಕಾಂಬಿನೇಷನ್. ಊಟಕ್ಕೆ ಹೇಳಿ ಮಾಡಿಸ್ದಾಗಿದೆ. ವೆರಿ ನೈಸ್. ಸೊ ಭರ್ಜರಿ ಊಟ ಮಾಡ್ಬೋದು. ಒಂದ್ಸಲ ಮಾಡೋದ್ರಲ್ಲಿ 2-3 ಸಲ ಊಟ ಮಾಡ್ಬೋದು ಅಲ್ವಾ ಇದ್ರ. ಕರೆಕ್ಟ್ ಅಲ್ವಾ. ಒಂದು ಕೋಳಿನೂ ಇಲ್ಲ ಇದರ ಮುಂದೆ, ಮೀನು ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇದು ತಕೊಳ್ಳಿ. ಸೊ ಇದು ಮಾವಿನಕಾಯಿಯ ಅಪ್ಪೆ ಹುಳಿ. ಓಕೆ. ಆಹಾ, ಇದು ಕೂಡ ಬಹಳ ಚೆನ್ನಾಗಿದೆ. ವೆರಿ ನೈಸ್. ಅದಕ್ಕೆ ಮಾವನ್ನು ಹಣ್ಣುಗಳ ರಾಜ ಅಂತ ಹೇಳೋದು. ಕಾಯಲ್ಲೂ ಟೇಸ್ಟ್, ಹಣ್ಣಲ್ಲೂ ಟೇಸ್ಟ್ ಅಲ್ವಾ. ವೆರಿ ನೈಸ್. ಅದು ಕೂಡ. ಸೊ ಇದು ಎರಡರ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಆ ಒಗ್ಗರಣೆ ಕೊಟ್ಟಿರೋದ್ರಿಂದ ಒಂದು ರೀತಿಯ ಟೇಸ್ಟ್ ಅಲ್ಲಿ ಫ್ಲೇವರೇ ಬೇರೆ ಬರುತ್ತೆ. ಮತ್ತೆ ಅದು ಹುಳಿ ಇದೆ, ಆ ಹುಳಿಯನ್ನು ಬೀಟ್ ಮಾಡಲಿಕ್ಕೆ ಖಾರ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಲೈಕ್ ಇಟ್ ವೆರಿ ಮಚ್. ಎರಡು ಕೂಡ. ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯ್ತಾ? ನಮ್ಗೆ ಕೂಡ ಬಹಳ ಖುಷಿ ಆಯ್ತು. ಸಿಂಪಲ್ ಆಗಿ, ಈಸಿಯಾಗಿ, ರಿಚ್ ಟೇಸ್ಟ್ ಹೇಳ್ಕೊಟ್ರಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಅಡುಗೆ ಮನೆಗೆ ಬಂದು ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದೀರಾ. ಸೊ ನಮ್ಮ ವತಿಯಿಂದ ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಬಾಯ್ಲ್ಡ್ ರೈಸ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್. ಆಹಾ, ಸೂಪರ್ ಆದಂತಹ ಟೇಸ್ಟ್. ಏನು ಈ ಡ್ರಿಂಕೆ ಇಷ್ಟು ಚೆನ್ನಾಗೊಂದು ಟೆಕ್ಸ್ಚರ್ ಕೊಡ್ತಾ ಇದೆ. ತುಂಬ ಖುಷಿ ಆಯ್ತು ಇವತ್ತಿನ ಎಪಿಸೋಡಲ್ಲಿ. ಈ ಮಾವಿನ ಹಣ್ಣು, ಮಾವಿನಕಾಯಿ ಎರಡರದ್ದು ಭರ್ಜರಿ ಆದಂತಹ ರೆಸಿಪೀಸ್ಗಳು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಯಾವುದಾದ್ರೂ ಭರ್ಜರಿ ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.